ತೊಲ್ಮೇಲು ನಮ್ಮ ಕುಡ್ಲ ತುಳುವಾರ್ತಿಲು ಕುಡ್ಲ ಪೊಲೀಸ್ ಕಮಿಷನರೇಟ್ ಸುತ್ತುಡು ಕರಿನ ಆಜಿ ತಿಂಗೋಲ್ದ ಪೊರ್ತುಡು ಬೇತೆ ಬೇತೆ ಸ್ಟೇಷನ್ಲಿನ ಅಪರಾಧ ಕೇಸುಲಿನ ನಾಡಪತ್ತನ ಬೊಕ ಬೇತೆ ಬೇತೆ ವಲಯುಡು ಭಾರಿ ಎಡ್ಡೆ ಕರ್ತವ್ಯ ಮಲ್ತನ ಪೊಲೀಸ್ ಅಧಿಕಾರಿಗಳು ಬೊಕ ಪೊಲೀಸರಿನ ಗುರುತು ಮಲ್ತದೆ ಇನಾಮ್ ಬೊಕ ಪುಗ್ಗಾರ್ತದ ಓಲೆ ಕೊರ್ಪುನ ಕಾರ್ಯಕ್ರಮ ಸೋಮವಾರ ಕುಡ್ಲಡ್ ನಡತಂಡೆ. ಕುಡ್ಲ ಪೊಲೀಸ್ ಕಮಿಷನರೇಟ್ ಸುತ್ತುಡು ಕರಿನ ಆಜಿ ತಿಂಗೋಲ್ದ ಪೊರ್ತುಡು ಬೇತೆ ಬೇತೆ ಸ್ಟೇಷನ್ಲಿನ ಅಪರಾಧ ಕೇಸುಲಿನ ನಾಡಪತ್ತನ ಬೊಕ್ಕ ಬೇತೆ ಬೇತೆ ವಲಯುಡು ಭಾರಿ ಎಡ್ಡೆ ಕರ್ತವ್ಯ ಮಲ್ತನ ಪೊಲೀಸ್ ಅಧಿಕಾರಿಗಳು ಬೊಕ ಪೊಲೀಸರಿನ ಗುರುತು ಮಲ್ತದು ಇನಾಮು ಬೊಕ ಪುಗ್ಗಾರ್ತದ ಓಲೆ ಕೊರ್ಪುನ ಕಾರ್ಯಕ್ರಮ ಸೋಮವಾರ ಕುಡ್ಲಾಡ್ ನಡತಂಡೆ. 29 ಜನ ಪೊಲೀಸ್ ಅಧಿಕಾರಿಗಳಿಗೆ ಮೆಚ್ಚುಗೆ ದೋಲೆ ಬೊಕ 118 ಜನ ಪೊಲೀಸರಿಗೆ ಪಣವುದ ಒಟ್ಟುಕು ಮೆಚ್ಚುಗೆ ದೋಲೆನ ಕುಡ್ಲದ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಕೊರ್ದು ಮರ್ಯಾದೆ ಮಲ್ತೇರೆ. ಕರೆನ ಆಜಿ ತಿಂಗಳು 24 LPC ಕೇಸ್ಲಿನ ಆರೋಪಿಲೇನು ಬೊಕ ಪಾಕ ವರ್ಷಲಿಡ್ದು ತರತಪ್ಪಾದಿತ್ತಿನ NBW ವಾರಂಟ್ ಇತ್ತಿನ ಆರೋಪಿಲೇನು ನಾಡಪತ್ತದು ಬಂಧನ ಮಲ್ತಂಡ. 2026 ಸೊತ್ತು ಕಂಡದ್ನ ಕೇಸ್ಲಡು 88 ಕೇಸ್ಲಿನ ನಾಡಪತ್ತದು ಆರೋಪಿಲಿನ ಬಂಧನ ಮಲ್ತದು ಸುಮಾರು 1 ಕೋಟಿ 20 ಲಕ್ಷ ರೂಪಾಯಿ ಬೆಲೆತ ಕಂಡದ್ನ ಸೊತ್ತುಲಿನ ಸ್ವಾಧೀನ ಉದ್ದೇಶಿಸುಂಡು. ಅಮಲ ವಸ್ತ್ರನ ಮಾರೋನ ಬೊಕ್ಕ ಸಾಗವನ ಪೆಡ್ಲರ್ಲೆಗ್ ಎದುರಾದು 84 ಕೇಸ್ಲಿನ ಪಾಡ್ದು 142 ಆರೋಪಿಲಿನ ಪತ್ತದು ಅಕಲ ಮಿತ್ ಕಠಿಣ ಕಾನೂನು ಕ್ರಮ ದೆತೊಂದುಂಡು. ಅಮಲ ಸೊತ್ತು ದೆತೊನ್ನೆಕ್ ಸಂಬಂಧ 346 ಕೇಸ್ಲಿನ ಪಾಡ್ದು 443 ಆರೋಪಿಲಿನ ಸ್ವಾಧೀನ ದೆತೊಂದು ಅಕ್ಲೆಡ್ದು ಪೆಡ್ಲರ್ಲೆನ ಬಗೆಟ್ ಮಾಹಿತಿ ಒಟ್ಟು ಮಲ್ತದು ಮಿತ್ತದ ಕ್ರಮ ಕೈಗ್ ದೆತೊಂದುಂಡು. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಕುಡ್ಲದ ಜತೆ ಕಾರ್ಯಂತೇರು ರವಿಚಂದ್ರ ಶೆಟ್ಟಿ ಅಶೋಕನಗರ ಅಂಗರೆ ಮಂತ್ರಾಲಯ ಕೈತಲು ಕಾರ್ ಸಂಕದ ತಡೆಪುಗೂಡೆ ಗುದ್ದುದು ತೀರ್ನ ಬೇಜಾರ್ದ ಸಂಗತಿ ನಡೆತದಂಡೆ. ಅರೆಗೆ 43 ವರ್ಷ ಪ್ರಾಯಾದಿತ್ತಂಡೆ. ಕಾರಡಿತ್ತಿನ ಯಕ್ಷಧ್ರುವದ ಮೂವರಿಗೆ ಪೆಟ್ಟಾದಿತ್ತದು ಆಸ್ಪತ್ರೆಡು ಉಳ್ಳೇರು. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಕುಡ್ಲದ ಜತೆ ಕಾರ್ಯಂತೇರು ರವೀಂದ್ರ ಶೆಟ್ಟಿ ಅಶೋಕನಗರ ಅಂಗಾರೆ ಮಂತ್ರಾಲಯ ಕೈತಲು ಮಾರ್ಗ ಅಪಘಾತ ಒಂಜೆಟ್ಟು ಜೂವ ಕಲವಂದಿರು. ತಿರುಪತಿ ಯಾತ್ರೆ ಮುಗಿಸಿದ್ದು ಕಾರ್ಡ್ ಮಂತ್ರಾಲಯದಂಚಿ ಪೋಂದು ಪುನಗ ಅಂಗಾರೆ ಪುಲ್ಯಕಾಂಡೆ ಮಂತ್ರಾಲಯಗೂ 1-2 ಕಿಲೋಮೀಟರ್ ದೂರ ಉಪನಗ ರವಿಚಂದ್ರ ಶೆಟ್ಟಿ ಬುಡಂದಿತ್ತಿನ ಕಾರು ಪತ್ತು ತತ್ತದು ಮಾರ್ಕೋಡು ಎಲ್ಲಿಯ ಸಂಕದ ತಡೆಪುಗೂಡೆ ಗುದ್ದುದುಂಡು. ಕಾರು ಇಡೀ ಪೊಡಿಯಾದಿತ್ತದು ರವಿಚಂದ್ರ ಶೆಟ್ಟಿ ತೀರ್ದೇರು. ಅರೆಗೆ 43 ವರ್ಷ ಪ್ರಾಯ ಆದಿತ್ತಂಡು. ಅವೇ ಕಾರ್ಡ್ ಇತ್ತನ ಯಕ್ಷಧ್ರುವ ಪಟ್ಲ ಫೌಂಡೇಶನ್ದ ಪದಾಧಿಕಾರಿಲು ಪುರುಷೋತ್ತಮ ಭಂಡಾರಿ ಅಡ್ಯಾರ್ ಸುದೇಶ್ ರೈ ಬುಕ ಪ್ರದೀಪ್ ಆಳ್ವ ಜುವ ಅಪಾಯೊಡ್ದು ಬಚಾವಾದಿತ್ತದು ಖಾಸಗಿ ಆಸ್ಪತ್ರೆಡು ಇಳ್ಳಿರು. ರವಿಚಂದ್ರ ಶೆಟ್ಟಿ ಅಶೋಕನಗರ ಕುಡ್ಲದ ಹಾಫ್ ಕಾಮ್ಸ್ಡ್ ಕೆಲಸೊಡಿತಿದ್ದು ಯಕ್ಷಧ್ರುವ ಪಟ್ಲ ಫೌಂಡೇಶನ್ದ ಜತೆ ಕಾರ್ಯಂತರಾದಿತ್ಯರು. ಬೇತೆ ಬೇತೆ ಸಂಘ ಸಂಸ್ಥೆಡು ಗುರುತು ಮಲ್ತವನಾರಾದಿತ್ಯರು. ಆರು ಬೊಡೇದಿ ಒರಿ ಮಗೆ ಬುಕ ಒರ್ತಿ ಮಗಳಿನ ಅಗತ್ಯದಿರು. ರವಿಚಂದ್ರ ಶೆಟ್ಟಿ ಅಶೋಕನಗರ ಕರಿತ್ ಪೊಯ್ನಿಕ್ ನಮ್ಮ ಕುಡ್ಲ ಸಂಸ್ಥೆದ ಆಡಳಿತ ವರ್ಗ ಬೆನ್ಪಿ ವರ್ಗದಕ್ಲಿ ಬುಕ ಪಾಕ ಜನ ನಾಯಕರು ಭಾರಿ ಬೇಜಾರು ತಿಳಿಪಾದಿರು. ದಕ್ಷಿಣ ಕನ್ನಡ ಉಡುಪು ಕಾಸರಗೋಡು ಜಿಲ್ಲೆಯಲ್ಲೂ ಸೇರಿದು ಪುನಃ ಜಿಲ್ಲಾ ಕಂಬಳ ಸಮಿತಿದ ಹೊಸ ಗುರ್ಕಾರ್ಯರು ಚಂದ್ರಹಾಸ ಸಾಧು ಸನಿಲ್ ಬೊಕ್ಕ ಪದಾಧಿಕಾರಿಗಳು ಅಧಿಕಾರದಿತ್ತು ಲೇಸು ಬೆದ್ರಾಡು ನಡತ್ತಂಡೆ. ದಕ್ಷಿಣ ಕನ್ನಡ ಉಡುಪು ಕಾಸರಗೋಡು ಜಿಲ್ಲೆಯಲ್ಲೂ ಸೇರಿದು ಪುನಃ ಜಿಲ್ಲಾ ಕಂಬಳ ಸಮಿತಿದ ಹೊಸ ಗುರ್ಕಾರ್ಯರು ಚಂದ್ರಹಾಸ ಸಾಧು ಸನಿಲ್ ಬೊಕ್ಕ ಪದಾಧಿಕಾರಿಗಳು ಅಧಿಕಾರದಿತ್ತು ಲೇಸು ಬೆದ್ರ ಒಂಟಿಕಟ್ಟಿದ ಸೃಷ್ಟಿ ಗಾರ್ಡನ್ ಅಟ್ಟಣೆ ಮಲ್ತಿತ್ತರು. ರಾಜ್ಯ ಕಂಬಳ ಅಸೋಸಿಯೇಷನ್ದ ಗುರ್ಕಾರ್ಯರು ಬೊಕ್ಕ ಜಿಲ್ಲಾ ಕಂಬಳ ಸಮಿತಿದ ಗುರ್ಕಾರರಾದಿತ್ತಿನ ದೇವಿಪ್ರಸಾದ್ ಶೆಟ್ಟಿ ಬೆಳಪು ಚಂದ್ರಹಾಸ ಸಾಧು ಸನಿಲರಿಗೆ ಅಧಿಕಾರ ಬುಡ್ದು ಕೊರಿಯರು. ದೇವಿಪ್ರಸಾದ್ ಶೆಟ್ಟಿ ಈ ಪೊರ್ತುಡು ಪಾತಿರ್ದು ಹೊಸ ಗುರ್ಕಾರೆ ಚಂದ್ರಹಾಸ ಸಾಧು ಸನಿಲ್ ದುಂಬಾಳ್ತಿಡು ನಡಪುನ 27 ಕಂಬಳದ ದಿನ ನಿಘಂಟ ಆತಂಡು ಕಂಬುಲಗು ವಿಶೇಷ ತಾನಮಾನ ಕೊರ್ದು ಪೊರ್ತುಗೂ ಸರಿಯಾದ ಕಂಬುಲ ನಡಪುನಂಚತ್ತು ಒಂದು ಈ ಕಂಬುಲಗು ಹೊಸ ರೂಪ ಕೊರ್ದು ಕಂಬುಲ ಕ್ಷೇತ್ರದ ಮರ್ಯಾದಿನ ನನಲಾತಿ ಹೆಚ್ಚ ಮಲ್ಪನ ಕೆಲಸನು ಹೊಸ ಗುರ್ಕಾರ್ಯರು ಮಲ್ಪೊಡು ಒಂದು ಭಿನ್ನೈತೊಂದು ಮಾತೆರ್ನಲ ಸಾಕಾರ ಕೇಂದ್ಯರು. ಜಿಲ್ಲಾ ಕಂಬಳ ಸಮಿತಿದ ದುಂಬುದ ಗುರ್ಕಾರ್ಯರು ಭಾಸ್ಕರ ಎಸ್ ಕೋಟ್ಯನ್ ಕೊಳಕ್ಕೆ 20 ಪಾತಿರ್ದು ಎಡ್ಡೆ ಯೋಜನೆ ಪಾಲನೆದೊಟ್ಟಿಗೂ ಕಂಬಳನು ನಿಘಂಟದ ಪೊರ್ತುಗೂ ಮುಗಿಪೊಡೊಂದು ಸಲಹೆ ಕೊರಿಯರು. ರಾಜ್ಯ ಕಂಬಳ ಅಸೋಸಿಯೇಷನ್ದ ಪ್ರಧಾನ ಕಾರ್ಯಂತರು ವಿಜಯ್ ಕುಮಾರ್ ಕಂಗಿರಮನೆ ಜಿಲ್ಲಾ ಸಮಿತಿ ಮರ್ಯಾದಿ ಸಲಹೆಗಾರರು ಕೊಳಚೂರು ಕೊಂಡೊಟ್ಟು ಸುಕುಮಾರ್ ಶೆಟ್ಟಿ ಸೇರ್ನಂಚ ಪದಾಧಿಕಾರಿಗಳು ನಾಯಕರು ಲೇಸಡಿತ್ತೇರು. ನಮ್ಮ ಕಂಬಳ ವಾರೀತಿ ತಡಾಪುಡು 2 ದೋಸ್ಕರ ತಡಾಪುಡು ಆ ವರ್ಗದ ದೋಸ್ಕರ ತಡಾಪುಡು ಪಂಪಿನ ಬಗ್ಗೆ ನಮ್ಮ ತಿರ್ತಡು ಚರ್ಚೆ ಮಲ್ತ ಇದು ಕಂಬಳ ತಡಾರೆ ವಾರೀತಿಡು ಅವಕಾಶ ಆವೊಂದುಂಡು ಬೇಗ ಮಲ್ಪರ್ರ ಎಂಚ ಸಾಧ್ಯತೆ ಉಂಡು ಪಂಪಿನ ರಡ್ಡೆಲ್ಲ ಕಂಬಳ ನಮ್ಮ ತೋಜಾದು ಕೊಡ್ತ ಅಂಚಾದು ಅನಗತ್ಯ ವಿಳಂಬ ಮಲ್ಪುನು ತರ್ಕ ಮಲ್ಪುನು ಏರುನು ವಿಚಾರಡು ನಿಗುಲೊಂಚೂರು ಮಾತೆರ್ಲ ಮಲ್ಲ ಮನಸ್ಸು ಮಲ್ತದೆ ಎಲ್ಲ ಮಲ್ಲ ಇರುತ್ತಾಯ ಅವಡು ಅದರ ಕಿಂಜ ನಾಯರ್ದ ಇರುತ್ತಾಯ ಅವಡು ಮಾತೆರ್ಲ ಸರಿ ಸಮಾನ್ಯರು ಅಕ್ಲೊಂಜಿ ಜಾಸ್ತಿ ಮೊಗ್ಲೊಂಜಿ ಕಡಿಮೆ ಅಂತಲ್ಲ ಸಮಯಡು ಒಂಚೂರು ಹೆಚ್ಚು ಕಡಿಮೆ ಮಲ್ತೊಂದು ಕೊರಡು ಅಂಡ ಮಾತೆರ್ಲ ಸರಿ ಸಮಾನವಾದೇ ಏರು ತಾಂಕುವೇರು
ಅಂಚಾದ ಆ ಇರುತ್ತ ಸಮಾನತೆಯನ್ನು ಅರ್ಹತೆಯ ಅನುಸಾರವಾದ ಸಮಯವನ್ನು ನಿಗದಿ ಮಲ್ತೊಂದು ಆ ಸಮಯಕ್ಕೂ ಸರಿಯಾದ ಏರು ಕೊಡ್ಪಿದಂಚಿನ ಕೆಲಸನು ನಮ್ಮ ಮಲ್ಪೋಡು ನಮ್ಮ ಏರು ಮಲ್ಪೋಡು ಬಂದ ಏರು ಪಾತಿರುವೇರ ಅಗುಲೆ ಮಲ್ಪೋಡು ಅಂಡ್ ಯಾರು ಕಂಬಳ ಸ್ಟಾರ್ಟ್ ಆದ ಕಂಬಳ ಕೈದಾನಟಲ ಬರ್ತದ ಬೊಲ್ಪು ದುಮ್ಮಾಡಿ ಬೊಲ್ಪು ಬರ್ತಂಡ ಯಾನು ಮನದಾನಿ ಕಂಬಳ ಕೈದಾದೇ ಇಲ್ಲಡೆ ಗೊಪ್ಪಿದ ಬುಂಡ ಯಾನ್ ನಡುಟು ಸಮೇತ ಇಲ್ಲಡೆ ಯಾನ್ ಪೋತಂದ ಇಜ್ಜಿ ಅಂಚೆ ಆತ ಬೆರಿ ಬರ್ತಂಡ ಮಾತ್ರ ಹೋಗಿ ತಾಯಮಡು ಕಂಬಳನ್ನು ಮುಗಿಪರ ಸಾಧ್ಯತೆ ಆಗ ಅಂಚೆ ಚಂದ್ರಾಸನ ಮಲ್ಲ ಜವಾಬ್ದಾರಿ ಉಂಟು ಅಂಚ ಉದಯ ಶೆಟ್ಟರ್ಲ ಅಂಚನೆ ಉಪಾಧ್ಯಕ್ಷರಾದ ಉದಯ ಶೆಟ್ಟರ್ಲೇರು ಅಂಚನೆ ಕಮಿಟಿ ಮಸ್ತ್ ಜನ ಆಯ್ತು ಉಳ್ಳೇರು ಎಡ್ಡ ಜವಣೇರಿಗೆ ಸರಿ ಉಳ್ಳೇರು ನಿಜವಾದ ಕರೆಕ್ಟ್ ಬಲಸು ಮಾಡ್ತಾನೆ ಅಂಡ ಖಂಡಿತ ಟೈಮ್ ಕಂಬಳ ಮುಗಿಪರ ಸಾಧ್ಯತೆ ಆಗ ಅಂಚೆ ಕಂಬಳ ಸರಿಯಾದ ಬೇಗ ಟೈಮ್ ಮುಗಿಜಿದಂಡ ನಮಗೆ ಮಾತ್ರ ತೊಂದರೆ ಇನ್ನು ಎರ್ಲೇನು ತುಲೆ ನಮ್ಮ 24 ಗಂಟೆಯಲ್ಲೇ ಹತ್ತು ಇನ್ನು ಕೆಲವು ವರ್ಷ ಕೆಲವು ಕಂಬಳಲ್ಲಿ ಮಾತ್ರ ಮಸ್ತ್ ಟೈಮ್ ಆಗ್ತದೆ ಎರ್ಲೆಗೆಲ್ಲ ತೊಂದರೆ ಜನಕ್ಕೆಲ್ಲ ತೊಂದರೆ ನಮಗೆ ಮಾತ್ರ ಎಲ್ಲ ತೊಂದರೆ ಅಂಚ ಆ ಟೈಮ್ ಬೇಗ ಆಯ್ನಾತ್ ಬೇಗ ಕಂಬಳ ಮುಗಿತಿಂದ ಭಾರಿ ಎಡ್ಡೆ ಬಂತು ಪುಣೆಪಾಟಿಗೆ ಬೊಕ್ಕ ಶ್ರದ್ಧೆ ಇತ್ತಿನ ಬಡವೆ ಶ್ರೀಮಂತೆಂದು ಎನ್ನಂದೆ ಏರ್ಲ ದೇವೇರ್ನ ಸೇವೆ ಮಲ್ಪುಲಿಂದ ಕಾಪು ಶಾಸಕರು ಗುರ್ಮೆ ಸುರೇಶ್ ಶೆಟ್ಟಿ ಪಂತೆರ್ ಕಾಪು ಪೊಸ ಮಾರಿಗುಡಿ ದೇವಸ್ಥಾನಡು ನಿಚ್ಚ ನುಪು ಪ್ರಸಾದ ಪಟ್ಟಣ ಕಾರ್ಯೊಡುಪುನ 32 ಕೂಟದಕ್ಲಿಗೆ ಸೊಲ್ಮೆ ಸಂಧಾವನ ಕಾರ್ಯಕ್ರಮಟು ಆರು ಪಾತಿರಿಯರು ಕಾಪು ಶ್ರೀ ಪೊಸ ಮಾರಿಗುಡಿ ದೇವಸ್ಥಾನಡು ಕರಿನ 1 ವರ್ಷೊಡು ನಡತೊಂದುಪುನ ನಿಚ್ಚ ನುಪ್ಪು ಪ್ರಸಾದ ಸಮರ್ಪಣೆ ಕಾರ್ಯಡು ನುಪ್ಪು ಪ್ರಸಾದ ಪಟ್ಟೊಂದಿತ್ತಿನ 32 ಕೂಟದಕ್ಲಿಗೆ ಸೊಲ್ಮೆ ಸಂದೈತ ಮಲ್ಪನ ಕಾರ್ಯಕ್ರಮ ಕ್ಷೇತ್ರದ ಶ್ರೀ ಮಾತಾ ಸಭಾಭವನಡು ನಡತಂಡೆ ದೇವಸ್ಥಾನ ಅಭಿವೃದ್ಧಿ ಸಮಿತಿ ಗುರ್ಕಾಯರ್ ಕೆ ವಾಸುದೇವ ಶೆಟ್ಟಿ ಸುರೂತ ಪಾತೆರ ಪಂಡಿದೆ ಈ ಸೇವೆಡು ಉಪ್ಪುನ ಕೂಟದ ಸದಸ್ಯರನ್ನ ವಿವರ ಒಟ್ಟು ಮಲ್ತದಿತ್ತಿದೆ ತುರ್ತುದ ಪೊರ್ತುಡು ಅಗತ್ಯ ಇತ್ತನಕ್ಲಿಗೆ ಕಾಪು ಚಾರಿಟೇಬಲ್ ಟ್ರಸ್ಟ್ ದಾನಿರೆಟ್ಟು ಸಹಾಯ ಮಲ್ಪೆರ ತಯಾರುಲ್ಲ ನವದುರ್ಗ ಲೇಖನಗೂ ಪಿರ ಚಾಲನೆ ಕೊರೊಂದಿತ್ತಿದೆ ಲೇಖನ ಸೇವೆ ಕೊರ್ಪುನ 9 ಜನ ಅದೃಷ್ಟದಕ್ಲಿಗೆ 9 ಗ್ರಾಂ ಬಂಗಾರದ ಪಾವಲಿ ಕೊರ್ಪುನೊಂದು ಪಂಡೀರು ಕಾಪು ಶಾಸಕರು ಗುರ್ಮೆ ಸುರೇಶ್ ಶೆಟ್ಟಿ ಕಾರ್ಯಕ್ರಮ ಉದಿಪನ ಮಲ್ತದ ಪಾತಿರ್ದು ಪುಣೆಪಾಟಿಗೆ ಬೊಕ್ಕ ಶ್ರದ್ಧೆ ಇತ್ತಿನ ಬಡವೆ ಶ್ರೀಮಂತೆಂದು ಎನ್ನಂದೆ ಏರ್ಲ ದೇವೇರ್ನ ಸೇವೆ ಮಲ್ಪೊಲಿ ಅಮ್ಮನ ಸೇವೆಡುಪ್ಪನ ಮಾತ್ರೆಗ್ಲ ಅಮ್ಮನ ಇಂಬು ಕೊರಡೊಂದು ಬಯಕೇರು ನವದುರ್ಗ ಲೇಖನ ಸಮಿತಿ ಗುರ್ಕಾರ್ಯರು ದೇವಿಪ್ರಸಾದ್ ಶೆಟ್ಟಿ ಬೆಳಪು ಲೇಖನ ಯಜ್ಞದ ಮಾಹಿತಿ ಕುರಿಯರು ನುಪ್ಪು ಪ್ರಸಾದ ಪಟ್ಟಣ ಸೇವೆಕರನ 32 ಕೂಟದ 250 ಹೆಚ್ಚ ಜನ ಸದಸ್ಯರಿಗೆ ಮರ್ಯಾದೆ ಮಲ್ತದೆ ಸೊಲ್ಮೆ ಸಂದೈತ ಮಲ್ತೇರು ಜವಾಬ್ದಾರಿ ಸ್ವಯಂ ಸೇವಕರಿಗೆ ಮರ್ಯಾದೆ ಮಲ್ತೇರು ವ್ಯವಸ್ಥಾಪನಾ ಸಮಿತಿ ಗುರ್ಕಾರ್ಯರು ನಡಿಕೆರೆ ರತ್ನಾಕರ ಶೆಟ್ಟಿ ಪೂಜೆ ಮಲ್ಪನ ಶ್ರೀನಿವಾಸ ತಂತ್ರಿ ಮುಖ್ಯ ಸಂಚಾಲಕರು ಪ್ರಭಾಕರ ಪೂಂಜಾರ ನುಪ್ಪು ಪ್ರಸಾದ ಕಾರ್ಯಕ್ರಮನ ಮೇಲ್ ಜವಾಬ್ದಾರಿಗಿದ ಅರುಣ್ ಶೆಟ್ಟಿ ಪಾದೂರು ಶ್ರೀಕರ ಶೆಟ್ಟಿ ಪ್ರಚಾರ ಸಮಿತಿ ಪ್ರಧಾನ ಸಂಚಾಲಕರು ಯೋಗೇಶ್ ವಿ ಶೆಟ್ಟಿ ಕಾರ್ಯಕ್ರಮಡಿದ್ದೇರೆ ಅಮ್ಮನ ಬ್ರಹ್ಮಕಲಶೋತ್ಸವ ನಡೆದು 48 ದಿನಗಳ ಕಾಲ ದೃಢಕಲಶಕ್ಕೆ ಅನ್ನಪ್ರಸಾದ ವಿತರಣೆ ಆದ ನಂತರ ನಾವು ವ್ಯವಸ್ಥಾಪನಾ ಸಮಿತಿ ಹಾಗೂ ಅಭಿವೃದ್ಧಿ ಸಮಿತಿಯವರು ಭಕ್ತರಿಗೆ ಹೇಗೆ ಅಮ್ಮನ ದರ್ಶನ ನಿತ್ಯ ದರ್ಶನ ಆಗ್ತದೆ ಅದೇ ರೀತಿ ನಿತ್ಯ ಅನ್ನದಾನ ಮಾಡಬೇಕು ಎಂಬ ಒಂದು ನಾವು ಸಂಕಲ್ಪವನ್ನು ಮಾಡಿದಾಗ ಅದಕ್ಕೆ ಅಮ್ಮ ಬಹಳಷ್ಟು ಪ್ರೇರಣೆ ಕೊಟ್ಟು ಈ ಅನ್ನಪ್ರಸಾದವನ್ನು ತಯಾರಿಸುವವರಿಗೂ ಅದನ್ನು ವಿತರಿಸುವ ಟೀಮಿಗೂ ಎಲ್ಲರೂ ಕೂಡ ಭಾರಿ ಒಳ್ಳೆ ರೀತಿಯಲ್ಲಿ ಸೇವೆ ಮಾಡ್ತಾ ಬಂದರು. ಈ ಒಂದು ಸೇವೆಯು 1 ವರ್ಷ ಪೂರೈಸಿತು. ಈ 1 ವರ್ಷದಲ್ಲಿ ಈ 31 ತಂಡ ಕೂಡ ಬಹಳ ಭಕ್ತಿ ಶ್ರದ್ಧೆಯಿಂದ ಬಂದ ಭಕ್ತರಿಗೆ ಅನ್ನಪ್ರಸಾದವನ್ನು ವಿತರಿಸ್ತಾ ಇದ್ದರು. ಅಮ್ಮನ ಬಹಳ ಪವಾಡದಿಂದ ಆ ಅನ್ನಪ್ರಸಾದವು ಅಷ್ಟು ರುಚಿಕರ ಆದುದಲ್ಲದೆ ಅದನ್ನು ಇಲ್ಲಿ ಬಳಸುವವರು ಕೂಡ ಭಾಳ ಶ್ರದ್ಧೆಯಿಂದ ಬಂದವರಿಗೆ ಭಾರಿ ಪ್ರೀತಿಯಿಂದ ಬಳಸ್ತಾ ಬಂದರು. ಅದು ಇವತ್ತು ಎಲ್ಲಿ ಹೋದರಲ್ಲಿ
ಈ ಒಂದು ಅನ್ನಪ್ರಸಾದ ವಿತರಣೆ, ಅನ್ನದ ಆ ಒಂದು ರುಚಿಕರ, ಇದನ್ನೆಲ್ಲ ಜನ ಬಹಳಷ್ಟು ಕೊಂಡಾಡಿ ಈ ಕಾಪುದಮ್ಮನ ಒಂದು ಸ್ಥಳದ ಬಗ್ಗೆ ತುಂಬ ಮಾತಾಡ್ತಾ ಇದ್ದಾರೆ. ಇದೆಲ್ಲ ನಮಗೆ ಬಹಳ ಸಂತೋಷ ಆಯಿತು. ಅದಕ್ಕಾಗಿ ನಾವು ಈ ಟೀಮಿಗೆ ಒಂದು ಕೃತಜ್ಞತೆಯನ್ನು ಅರ್ಪಿಸಬೇಕು ಅಂತೇಳಿ ಇವತ್ತು ಒಂದು ಎಲ್ಲರನ್ನು ಕರೆದಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಖಾಜಿ ಶೈಖುನಾ ಅಲ್ ಹಾಜ್ ತ್ವಾಕ ಅಹಮದ್ ಮುಸ್ಲಿಯಾರ್ ಅಲ್ ಅಜಾರಿ ಕರೆದು ಬೋದಿತ್ತದೆ. ಹೊಸ ಖಾಜಿಯಾದ ಪಾಣಕ್ಕಾಡ್ ಸೈಯದ್ ನಾಸರ್ ಅಬ್ದುಲ್ ರಹಿಯಾ ಶಿಹಾಬುದ್ದೀನ್ ತಂಗಳ್ಬಾ ಅಲವಿರನ ಅಜಪು ಆತಂಡ ದುಂಬುದ ಮೇಯರ್ ಬೊಕ್ಕ ಜೀನತ್ ಬಕ್ಷ್ ಕೇಂದ್ರ ಜುಮ್ಮಾ ಪಳ್ಳಿದ ಒತ್ತು ಗುರ್ಕಾರಿರ್ ಅಶ್ರಫ್ ಕುಲ್ಲಡ ಸುದ್ದಿ ಕುಟುಡು ಮಾಹಿತಿ ಕೊಡ್ದು. ದಕ್ಷಿಣ ಕನ್ನಡ ಜಿಲ್ಲಾ ಖಾಜಿ ಶೈಖುನಾ ಅಲ್ ಹಾಜ್ ತ್ವಾಕ ಅಹಮದ್ ಮುಸ್ಲಿಯಾರ್ ಅಲ್ ಅಜಾರಿ ಕರೆದು ಬೋದಿತ್ತದೆ. ಹೊಸ ಖಾಜಿ ಆದ ಪಾಣಕ್ಕಾಡ್ ಸೈಯದ್ ನಾಸರ್ ಅಬ್ದುಲ್ ಹಯ್ಯಾ ಶಿಹಾಬುದ್ದೀನ್ ತಂಗಳ್ಬಾ ಅಲವಿರನ ಅಜಪಾತನಂದು ಬಂದಿರು. ಹೊಸ ಖಾಜಿ ಅಧಿಕಾರದ ತೊನ್ನ ಲೀಸ್ ಜುಲೈ 22 ಮಧ್ಯಾಹ್ನ 1 ಕುಡದ ಅನ್ಸಾರಿ ಮಾರ್ಗೋಡುಪುನ ಜೀನತ್ ಭಕ್ಷ್ ಯತೀಮ್ ಖಾನ ಸಭಾಂಗಣಡು ನಡಪಿರೋಂಡು. ಸಂಪ್ರದಾಯದ ದರ್ಸ್ ಬರವಡು ಇಸ್ಲಾಮಿಕ್ ಶಾಸ್ತ್ರೊಳಿಡು ಮಾಮಲ್ಲ ಪಂಡಿತರಾಯಿನ ಪಾಣಕ್ಕಾಡ್ ಸೈಯದ್ ನಾಸರ್ ಅಬ್ದುಲ್ ಹಯ್ಯಾ ಶಿಹಾಬುದ್ದೀನ್ ತಂಗಳ್ 2009 ಕೋಜಿಕೋಡ್ ವಲಿಯ ಖಾಜಿಯಾದ ಸೇವೆ ಸಂದ ಹೊಂದಿತ್ತದು. ಮಲಪ್ಪುರಂ, ಪಾಲಕ್ಕಾಡ್ ಬೊಕ್ಕ ತ್ರಿಶೂರು ಜಿಲ್ಲೆನ 370 ಹೆಚ್ಚ ಮೊಹಲ್ಲದ ಖಾಜಿಯಾದ ಕಾರ್ಯಮಲ್ತೊಂದುಲ್ಲೆರು. ಅಧಿಕಾರದ ತೊನ್ನ ಲೇಸಿಡು ಸೈಯದುಲ್ ಉಮ್ಮರ್ ಸೈಯದ್ ಸ್ವಾದಿಕ್ ಅಲ್ ಶಿಹಾಬ್ ತಂಗಳ್, ಶೈಖುನಾ ಉಸ್ತಾದ್ MT ಅಬ್ದುಲ್ಲಾ ಮುಸ್ಲಿಯಾರ್, SKSSF ಕೇಂದ್ರ ಗುರ್ಕಾರಿರ್ ಸೈಯದ್ ಹಮೀದ್ ಅಲ್ ಶಿಹಾಬ್ ತಂಗಳ್ ಸೇರಿನಂಚ ಸಮಸ್ದ ಮುಖ್ಯ ಉಲಮಿರ್, ಧಾರ್ಮಿಕ ಬೇತೆ ನಾಯಕರು, ಜನಪ್ರತಿನಿಧಿಗಳು ಪಾಲ್ದೊಂದಿರು. ಜೀನತ್ ಭಕ್ಷ್ ಕೇಂದ್ರ ಜುಮ್ಮಾ ಪಳ್ಳಿದ ಗುರ್ಕಾರಿರ್ ಡಾಕ್ಟರ್ ಹಾಜಿ ಎನಪೊಯ ಅಬ್ದುಲ್ಲಾ ಕುಂಜಿ ಗುರ್ಕಾರ್ಮ ವಹಿಸುವಿರೆಂದು ಅಶ್ರಫ್ ಪಂಡಿರು. ಜೀನತ್ ಭಕ್ಷ್ ಕೇಂದ್ರ ಜುಮ್ಮಾ ಪಳ್ಳಿದ ಪ್ರಧಾನ ಕಾರ್ಯಂತಿರು ಮಹಮ್ಮದ್ ಹನೀಫ್, ಪಣವ್ ಗುರ್ಕಾರಿರ್ ಹಾಜಿ SM ರಶೀದ್ ಬೊಕ್ಕ ನಾಯಕರು ಸುದ್ದಿ ಕುಟ್ಟುಡಿದ್ದಾರೆ. ಹಾಜಿ ತ್ವಾಕ ಅಹಮದ್ ಮುಸ್ಲಿಯಾರ್ ಅವರು ಅಲ್ ಹಜಾರಿ ಅವರ ತೆರವಾದ ಸ್ಥಾನಕ್ಕೆ ನೂತನವಾಗಿ ಖಾಜಿಯಾಗಿ ಪಾಣಕ್ಕಾಡ್ ಸೈಯದ್ ನಾಸರ್ ಅಬ್ದುಲ್ ಹೈ ಶಿಹಾಬ್ ತಂಗಲ್ ಬಾಗವರನ್ನು ನೇಮಿಸಲಾಗಿದೆ. ದಿನಾಂಕ 22/7/2026 ಮಧ್ಯಾಹ್ನ 1:15 ಗಂಟೆಗೆ ಸರಿಯಾಗಿ ಅನ್ಸಾರಿ ರಸ್ತೆಯಲ್ಲಿರುವ ಜೀನತ್ ಬಕ್ಷ್ ಯತೀಮ್ ಖಾನ ಹಾಲ್ನಲ್ಲಿ ಖಾಜಿ ಸ್ವೀಕಾರ ಸಮಾರಂಭ ನಡೆಯಲಿದೆ. ಈ ಸಮಾರಂಭದಲ್ಲಿ ಸೈಯದುಲ್ ಉಮಾ ಸೈಯದ್ ಸಾದಿಕ್ ಅಲಿ ಶಿಹಾಬ್ ತಂಗಲ್ ಅವರು ಖಾಜಿ ಪಟ್ಟ ನೀಡಲಿರುವರು. ಕಮಿಟಿ ಸದಸ್ಯರ ಸೈಯದ್ ಅಶ್ರಫ್ ತಂಗಲ್ ಆದೂರ್, ಸೈಯದ್ ಜೈನುಲ್ ಆಬಿದೀನ್ ತಂಗಲ್ ದುಗ್ಗಲಡ್ಕ, ಸಮಸ್ತ ಕೇಂದ್ರ ಮುಷಾವರ ಸದಸ್ಯರಾಗಿರುವ ಉಸ್ತಾದ್ ಉಸ್ಮಾನ್ ಫೈಜ್ ತೋಡಾರ್, ಉಸ್ತಾದ್ ಅಬ್ದುಲ್ ಖಾದರ್ ಅಲ್ ಕಾಸಿಂ ಮಮ್ರಾನ್, SAOS ಕೇಂದ್ರ ಕಾರ್ಯದರ್ಶಿ ಅಬ್ದುಲ್ ಸಮದ್ ಪೂಕಟ್ಟೂರು, ಆರೋಗ್ಯ ಸಚಿವರಾದ ಬಹುಮಾನ UT ಖಾದರ್, ಮಾಹಿಮಾಜಿ, ಕಾಸರಗೋಡು MLA AKM ಅಶ್ರಫ್, ಮಂಜೀಸರ MLA ಅವರು, ಬಸೀರ್ ಒಲ್ಲತ್ತುಕುತ್ತು, ಕಾಂಜಿಕಾರ್ ಸಹಿತ ಜಮಾತ್ ಕಾರ್ಯದರ್ಶಿ ಇನ್ನತ್ ಅಲಿ ಮುಲ್ಕಿ, ಮೊಯ್ದೀನ್ ಬಾವ XMLA, ಶರೀಫ್ ಬೋಲಾರ, ಕಾಣ್ಚೂರು ಮೋನು, ಹಾಜಿ MH ಮೊಯ್ದೀನ್ ಹಾಜಿ ಅಡ್ಡೂರ್, ಹನೀಫ್ ಹಾಜಿ ಉಲ್ಲಾಲ ದರ್ಗಾ ಅಧ್ಯಕ್ಷರು, ಖಾಜಿ ಸ್ವೀಕಾರ ಮಾಡಲಿರುವ ಮೌಲಾ ಅಧ್ಯಕ್ಷರು ಹಾಗೂ ಹಲವರು ಗಣ್ಯ ಭಾಗವಹಿಸಲಿದ್ದಾರೆ. 72ನೇ ರಾಷ್ಟ್ರೀಯ ಸಿನಿಮಾ ಪ್ರಶಸ್ತಿಗೆ ಸಂದನಾಕ್ಲಿನ ಪಟ್ಟಿ ಗೊತ್ತು ಮಾಲ್ತಿತ್ತದೆ. ರಕ್ಷಿತ್ ಶೆಟ್ಟಿ ತಯಾರು ಮಲ್ತನ ಮಿಥ್ಯ ಸಿನಿಮಾದ ಪುದರ್ಪೊಯ್ ಕಲಾವಿದಿರು ರೂಪಶ್ರೀ ವರ್ಕಾಡಿ ಸೇರ್ದು ಮೂವರಿಗೆ ರಾಷ್ಟ್ರ ಪ್ರಶಸ್ತಿ ಬೈದಂಡು. 72ನೇ ರಾಷ್ಟ್ರೀಯ ಸಿನಿಮಾ ಪ್ರಶಸ್ತಿಗೆ ಸಂದನಾಕ್ಲಿನ ಪಟ್ಟಿ ಗೊತ್ತು ಮಾಲ್ತೈತದೆ. ರಕ್ಷಿತ್ ಶೆಟ್ಟಿ ತಯಾರು ಮಲ್ತನ ಮಿಥ್ಯ ಸಿನಿಮಾಗೂ ಮೂಜಿ ರಾಷ್ಟ್ರ ಪ್ರಶಸ್ತಿ ಬೈದಂಡು. ಭಾರಿ ಎಡ್ಡೆ ಕನ್ನಡ ಸಿನಿಮಾ, ಭಾರಿ ಎಡ್ಡೆ ಜೋಕುಲು ನಟಿ ಬೊಕ್ಕ ಭಾರಿ ಎಡ್ಡೆ ಪೋಷಕ ನಟಿ ವಿಭಾಗಡು ಪ್ರಶಸ್ತಿಗೆ ಅಜಪಾತಂಡು. ತುಳು ನಾಟಕ ಬೊಕ್ಕ ತುಳು ಸಿನಿಮಾದ ಮಾತೆರ್ನಲ ಉಡಲುಗೆಂದದ್ನ ಪುದರ್ಪೊಯ್ ಕಲಾವಿದಿರು ರೂಪಶ್ರೀ ವರ್ಕಾಡಿದಾರಿಗೆ ಭಾರಿ ಎಡ್ಡೆ ಪೋಷಕ ನಟಿ ಪ್ರಶಸ್ತಿ ತಿಕ್ಕದಿತ್ತದು. ಭಾರಿ ಎಡ್ಡೆ ಬಾಲನಟ ವಿಭಾಗಡು ಆತೀಶ್ ಶೆಟ್ಟಿಗೆ ಪ್ರಶಸ್ತಿ ಬೈದಂಡು. ಶಿವಧ್ವಜ್ ನಿರ್ದೇಶನಡು ಪ್ರಶಾಂತ್ ರೈ ತಯಾರು ಮಲ್ತದ್ನ ಇಂಬು ಭಾರಿ ಎಡ್ಡೆ ತುಳು ಸಿನಿಮಾ ಪಂಪ್ನ ಕೀರ್ತಿಗೆ ಸಂದದಂಡು. ಬದುಕಡು ಬರಪನ ಹಾಳು ಪರಿಣಾಮಗಳನ್ನು ದೂರ ಮಲ್ಪೆರೆ ದೇವೇರ್ನ ನಾಮಸ್ಮರಣೆ ಭಾರಿ ಅಗತ್ಯ ಅಂದು ಶ್ರೀ ಮೋಹನ್ದಾಸ ಪರಮಹಂಸ ಸ್ವಾಮೀಜಿ ಪಂತಿರು. ಶ್ರೀಧಾಮ ಮಣಿಲ ಶ್ರೀ ದುರ್ಗಾ ಮಹಾಲಕ್ಷ್ಮಿ ದೇವಸ್ಥಾನಡು 8ನೇ ದಿನದ ಸಾಮೂಹಿಕ ಶ್ರೀಲಕ್ಷ್ಮಿ ಪೂಜೆದ ಧಾರ್ಮಿಕ ಸಭೆಟ್ ಆರ ಆಶೀರ್ವಚನ ಕೊರಿಯರು. ಬಂಟ್ವಾಳ ತಾಲೂಕು ಮಾಣಿಲ ಶ್ರೀಧಾಮದ ಶ್ರೀ ದುರ್ಗಾ ಮಹಾಲಕ್ಷ್ಮಿ ದೇವಸ್ಥಾನಡು ಜುಲೈ 18 ಆಗಸ್ಟ್ 28 ಶ್ರೀ ವರಮಹಾಲಕ್ಷ್ಮಿ ವೃತಾಚರಣದ ದಿನ ಮುಟ್ಟ 48 ದಿನದ ಸಾಮೂಹಿಕ ಶ್ರೀಲಕ್ಷ್ಮಿ ಪೂಜೆ ನಡೆತೊಂದುಂಡು. ಶ್ರೀಧಾಮ ಮಾಣಿಲದ ಶ್ರೀ ಮೋಹನ್ದಾಸ ಪರಮಹಂಸ ಸ್ವಾಮೀಜಿಯರ್ನ ಮಾರ್ಗದರ್ಶನಡು ನಡೆತೊಂದು ಪುನಃ ಸಾಮೂಹಿಕ ಶ್ರೀಲಕ್ಷ್ಮಿ ಪೂಜೆಡು ಈ ಐತಾರ 8ನೇ ದಿನದ ಪೂಜೆಗೆ ಅಟ್ಟಣೆ ಆದಿತ್ತನು. ಹುಲ್ಯಕಾಂಡೆ ಗಣಪತಿ ಹೋಮ, ಭಜನಾ ಸಂಕೀರ್ತನೆ, ಪಂಚಾಮೃತ ಅಭಿಷೇಕ, ಕಲ್ಪೋಕ್ತ ಲಕ್ಷ್ಮೀ ಪೂಜೆ, ವಾಯನದಾನ, ಗುರುಪೂಜೆ, ಬಾಲಭೋಜನ, ನಾಗದೇವರಿಗೆ ಪೇರ್ದ ಅಭಿಷೇಕ ಬೊಕ ಗೋಮಾತಾ ಪೂಜೆ ನಡಪಾಯರು.
ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಬೇತೆ ಬೇತೆ ಕ್ಷೇತ್ರ ವಲಯದ ಬಿನ್ನೀರು ಬೊಕ ಭಕ್ತಿ ರೀತಿದು ತುಡರ್ಬುಳ್ಪು ಪೊತ್ತಾದು ಧಾರ್ಮಿಕ ಕಾರ್ಯಲು ಶುರುವಾಂಡು ಸಾಮೂಹಿಕ ಕುಂಕುಮಾರ್ಚನೆ ಮಧ್ಯಾಹ್ನದ ಮಾಪೂಜೆ ಆದು ನುಪ್ಪು ಪ್ರಸಾದ ನಡತಂಡು ಬೈಯಗು ಪೊರ್ತು ಕಂತನಗ ಶ್ರೀ ಲಕ್ಷ್ಮೀ ಪೂಜೆ ಕರಿತೀರು ಊರ ಪರ ಊರ ಭಕ್ತರಿ ಈ ಪುಣ್ಯ ಕಾರ್ಯಡು ಪಾಲ್ದೆ ತುಂಡಿರು ಶ್ರೀ ವರಮಹಾಲಕ್ಷ್ಮಿ ವೃತಾಚರಣೆ ಸಮಿತಿದಕ್ಲು ಶ್ರೀ ಮಹಾಲಕ್ಷ್ಮಿ ಸೇವಾ ಪ್ರತಿಷ್ಠಾನದಕ್ಲು ಮಹಿಳಾ ಸಮಿತಿದಕ್ಲು ವಲಯ ಸಮಿತಿದಕ್ಲು ಶ್ರೀಧಾಮ ಮಿತ್ರ ವೃಂದದಕ್ಲು ಕಾರ್ಯಕ್ರಮ ಇತ್ತೇರು ಸಭಾಲಿಸಿಡು ಸಮಿತಿದ ಮರ್ಯಾದಿ ಗುರುಕಾರ್ಯರು ಕೆಯ್ಯೂರು ನಾರಾಯಣ ಭಟ್ರು ಎದುಕೊಂದು ಸುರೂತ ಪಾತೆರ ಪಂಡಿರು ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಆಶೀರ್ವಚನ ಕೊರ್ದು ನರಮಾಣಿ ತಿನ್ಪುನ ತೆನಸುಲು ಇತ್ತೆ ಇಸ ಸೇರ್ದುಪ್ಪುನವು ಆವೊಂದುಂಡು ಎಡ್ಡೆ ಮನಸ್ಸು ನಮ್ಮವಾವುಡು ಬದುಕುಡು ಬರ್ಪುನ ಹಾಳು ಪರಿಣಾಮಲಿನ ದೂರ ಮಲ್ಪೆರೆ ದೇವೇರ್ನ ನಾಮಸ್ಮರಣೆ ಭಾರಿ ಅಗತ್ಯ ಅಂದು ಪಂಡಿರು ಸೇವಾ ಭಾರತಿ ಕರ್ನಾಟಕ ಪ್ರಾಂತ್ಯ ಕಾರ್ಯಂತಿರು ಚೆನ್ನಯ್ಯ ಸ್ವಾಮಿ ಪಾತಿರ್ದು ಶಾಲೆ ಕಾಲೇಜ್ ಜೋಕ್ಲು ಹಾಳು ಅಭ್ಯಾಸಗು ಬೂರೊಂದುಲ್ಲಿರು ಜೋಕ್ಲಿನ ಪರಿವರ್ತನೆ ಮಲ್ಪುನ ಕೆಲಸ ಅವಡು ಒರೋಣಿ ಸಮಾಜದ ಬದಲಾವಣೆ ಸಾಧ್ಯ ಇಜ್ಜಿ ನಮ್ಮ ಜೋಕ್ಲಿನ ಜಾಗೃತಿಡು ಬುಲೆಪಾವನವು ನಮ್ಮ ಕರ್ತವ್ಯ ಅಂದು ಪಂಡಿರು ಶ್ರೀ ವರಮಹಾಲಕ್ಷ್ಮಿ ವೃತಾಚರಣೆ ಸಮಿತಿ ಗುರುಕಾರ್ಯ ಡಾಕ್ಟರ್ ಹರೀಶ್ ಬೊಟ್ಟಾರಿ ಗುರುಕಾರ್ಮ ವಹಿಸಿದಿತ್ತೇರು ಕಾಸರಗೋಡು ಜಿಲ್ಲೆದ ಕುಲಾಲ ಸುಧಾರಕ ಸಂಘದ ಪ್ರಧಾನ ಕಾರ್ಯಂತಿರು ದಾಮೋದರ ಮಾಸ್ಟರ್ ಕರಂಬಿತ್ಲೆ ಬಳಂತಿ ಮುಗಿರು ಪ್ರೌಢಶಾಲಾ ಟೀಚರ್ ಲತಾ ಶ್ರೀ ಮಹಾಲಕ್ಷ್ಮಿ ಪ್ರತಿಷ್ಠಾನದ ಪ್ರಧಾನ ಕಾರ್ಯಂತಿರು ತಾರನಾಥ ಕೊಟ್ಟಾರಿ ಸಮಿತಿದ ಪ್ರಧಾನ ಕಾರ್ಯಂತಿರು ರೇವತಿ ಪಿರ್ನೆ ವೆಂಕಟರಮಣ ಕಲ್ಯಾಟೆ ಸಭಾಲೇಸಿಡಿತ್ತೇರು ರಾಧಾಕೃಷ್ಣ ಏರುಂಬು ಸೊಲ್ಮೆ ಸಂದಾಯರು ಸೋಮಪ್ಪ ಪೂಜಾರಿ ಕಾರ್ಯಕ್ರಮ ಸುಧಾರ್ಥ ಕೊರಿಯರು ಮಂಗಳೂರಿನ ಬಗ್ಗೆ ಇಡೀ ಜಗತ್ತಿಗೆ ಅಗಾಧವಾದ ಗೌರವ ಇದೆ. ಯಾಕಿದೆ? ಇದು ಶಿಕ್ಷಣಕ್ಕೆ, ಬ್ಯಾಂಕಿಂಗ್ ಕ್ಷೇತ್ರಕ್ಕೆ, ವೈದ್ಯಕೀಯ ಕ್ಷೇತ್ರಕ್ಕೆ, ಯಾವುದೇ ಕ್ಷೇತ್ರ ತಗೊಳ್ಳಿ, ಧಾರ್ಮಿಕ ಕ್ಷೇತ್ರ ಇರ್ಬೋದು, ಎಲ್ಲದಕ್ಕೂ ಜಗತ್ತಿನಲ್ಲಿ ಭಾರತ ಅಂತ ಹೇಳ್ತಾ ಇದ್ದಾನ. ಆದ್ರೆ ಇವತ್ತು ಪರಿಸ್ಥಿತಿ ಹೇಗಿದೆ? ಒಂದು ಸಮೀಕ್ಷೆ ಮಾಡಿದ್ವಿ ನಾವು. ಹೀಗೆ ಕೆಲವು ಬ್ಯಾಗ್ಗಳನ್ನ ಚೆಕ್ ಮಾಡೋದು ಎಲ್ಲ ಮಾಡಿದ್ರೆ ಇವತ್ತೇನು 12 ವರ್ಷದ ಮೊದಲಿದ್ದಾರ ಮಕ್ಕಳು, ಎಲ್ಲ ಮಕ್ಕಳ ಬ್ಯಾಗ್ಗಳಲ್ಲಿ ಇವತ್ತಿದೆ. ಏನ್ ಸಿಗಬಾರ್ದು ಅದು ಸಿಗ್ತಾ ಇದೆ. ಅದಕ್ಕೋಸ್ಕರ ಇವತ್ತು ನಾವು ಇಡೀ ಸಮಾಜವನ್ನ ಒಂದೇ ಸಲ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಒಬ್ಬೊಬ್ಬ ವ್ಯಕ್ತಿ, ಒಂದೊಂದು ಮಗುವನ್ನ ನಾವು ಪರಿವರ್ತನೆ ಮಾಡ್ಬೇಕು. ಇಲ್ಲಿ ಬಂದಂತ ಹೆಚ್ಚು ತಾಯಂದಿರು ಇದ್ದಾರ, ಅವರೆಲ್ಲರಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ. ನಮ್ಮ ಮಗು ಏನ್ ಮಾಡ್ತಾ ಇದೆ, ಎಲ್ಲಿ ಹೋಗ್ತಾ ಇದೆ, ಅವ್ರಿಗೆ ಯಾರು ಆದರ್ಶ ಆಗ್ಬೇಕು, ಒಬ್ಬರಿಗೆ ಯಾರು ಉಪಕಾರ ಮಾಡಿದವರಿಗೆ ಹೇಗೆ ಕೃತಜ್ಞತಾ ಪೂರ್ವಕವಾಗಿ ಇರಬೇಕು, ಇದನ್ನ ಕಲಿಸಿಕೊಡುವ ಅವಶ್ಯಕತೆ ತುಂಬಾ ಇದೆ. ಇವತ್ತು ಇಡೀ ಜಗತ್ತಿನ ಪರಿಸ್ಥಿತಿ ಬಹಳಷ್ಟು ಯೋಚನೆ ಮತ್ತು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇವತ್ತು ಸಮಾಜ ಇದೆ. ಒಂದು ಕಡೆ ವಿಕೃತ ಮನಸ್ಸುಗಳು, ಒಂದು ಕಡೆ ವಿಕೃತ ಭಾವನೆಗಳು, ಅದರಿಂದಾಗಿ ನಾವು ಕೆಟ್ಟ ಕರ್ಮಗಳನ್ನ ಬಹಳಷ್ಟು ಆಗ್ತಾ ಇದೆ. ಸೇವಿಸುವ ಆಹಾರ ವಿಷಯುಕ್ತವಾಗಿ ಹೋಗ್ತಾ ಇದ್ರೆ ಆ ಸೇವಿಸುವಂತ ಆಹಾರದ ವಿಷಯುಕ್ತ ಸತ್ವಗಳು ನಮ್ಮ ದೇಹ ರಕ್ತದಲ್ಲಿ, ಮಾಂಸಖಂಡದಲ್ಲಿ, ಹಾರ್ಮೋನ್ಸ್ ಅಲ್ಲಿ ಅದೇ ಪ್ರವಹಿಸ್ತಾ ಇರ್ತದೆ. ಇದರಿಂದೆಲ್ಲ ನಾವು ವಿಮೋಚನೆ ಆಗಬೇಕು ಅಂತ ಇದ್ರೆ ಎರಡೇ ದಾರಿ. ಒಂದು ಒಳ್ಳೆ ಮನಸ್ಸು, ಒಂದು ಒಳ್ಳೆ ಭಾವನೆ. ಋಣಾತ್ಮಕವಾಗಿ ಯೋಚಿಸುವಂಥದ್ದನ್ನು ಬಿಟ್ಟು ಧನಾತ್ಮಕವಾಗಿ ಯೋಚಿಸುವಂಥದ್ದು. ಮಣಿಪಾಲದ ಕಸ್ತೂರ್ಬಾ ಆಸ್ಪತ್ರೆದ ಕಣ್ಣದ ಡಾಕ್ಟರ್ ನಕ್ಲು 4 ವರ್ಷ ಪ್ರಾಯದ ಪೊಣ್ಣನ ಕಣ್ಣಿಡ್ದು ಜುವಪ್ಪ ಪುರಿ ಒಂಜಿನ ಆಪರೇಷನ್ ಪಿದೈದೆತ್ತದು ಗೆಲ್ಮೆದ ಸಾಧನೆ ತೋಜಾದೇರು. 4 ವರ್ಷ ಪ್ರಾಯದ ಪೊಣ್ಣನ ಬಲ ಕಣ್ಣಿಡು ಏಪಲ ಕೆಂಪಾಪನೇನು ಗುಮನ ಕೊರೋನಾ ಇಲ್ಲದಕ್ಲು ಬಾಲಿನ ಮಣಿಪಾಲ ಕೆಎಂಸಿ ಆಸ್ಪತ್ರೆದ ಕಣ್ಣುಶಾಸ್ತ್ರ ಕೇಂದ್ರವು ಕೊನೊಂದಿದ್ದೇರು. ವೈದ್ಯರು ಪರೀಕ್ಷೆ ಮಲ್ಪನ ಕಣ್ಣದ ಪರೆತ ತೀರ್ತು ಎಲ್ಲಿಯ 11 ಪುನ ಜಾಗೆನ್ ತೂತೇರು. 5 ಬುಕ್ ಸ್ಲಿಟ್ ಲ್ಯಾಂಪ್ ಬಯೋಮೈಕ್ರೋಸ್ಕೋಪಿ ಪರೀಕ್ಷೆ ಮಲ್ಪನಾಗ ಜಿಯೋಪು ಉಪ್ಪುನ ಎಂಚಿನನಾ ಉಂಡೊಂದು ಸಂಶಯ ತೂಜಿದೆಂಡು. ಕಣ್ಣುಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಬುಕ್ಕ ಮುಖ್ಯಸ್ಥರು ಡಾಕ್ಟರ್ ಯೋಗೀಶ್ ಎಸ್ ಕಾಮತ್ ದುಂಬಾಲ್ ತಿಡು, ಡಾಕ್ಟರ್ ಪ್ರಿಯಲ್ ಅಗರ್ವಾಲ್ ಮತಿತಪ್ಪವನ ವಿಭಾಗದ ಡಾಕ್ಟರ್ ಅಪರ್ಣ ಬೊಕ್ಕ ಆಪರೇಷನ್ ಕೂಟ ಸಾಮಾನ್ಯ ಮತಿತಪ್ಪವನ ನಿಲೆಟ್ ಅಕ್ಸಿಷನ್ ಬಯಾಪ್ಸಿ ನಡಪಾಂಡು. ಪಿದೈದೆತ್ತಿನ ಅಂಗಾಂಶೊಡ್ದು ತೆಲ್ಪುದ ನೂಲುದಂಚಿನ ಪುರಿ ಪಿದೈ ಬತ್ತದು ಪರಪ್ಪೆರ ಶುರು ಮಲ್ಪನಾಗ ಸಂಶಯ ನಿಗಂಡ ಆತಂಡು. ಸೂಕ್ಷ್ಮ ಜೀವಶಾಸ್ತ್ರ ವಿಭಾಗದ ಜೊತೆ ಪ್ರಾಧ್ಯಾಪಕರು ಡಾಕ್ಟರ್ ವಿನಯ್ ಖನ್ನಾ ಒಂದೇನು ಡೈರೋಫಿಲೇರಿಯಾ ರೆಪನ್ಸ್ ಗುರುತು ಮಲ್ದೇರು.
ಡೈರೋಫಿಲೇರಿಯಾಸಿಸ್ ಪನ್ಪುನವು ಸೀಕದ ಉಮಿಲ್ ತುಚ್ಚಿದ ಪರೊಡನ ಒಂಜಿ ಸೀಕ ಆದುಪುಂಡು. ಸಾಮಾನ್ಯವಾದ ನಾಯಿ ಬೊಕ್ಕ ಬೇತೆ ಮುರ್ಗೊಲಿಗೆ ಈ ಸೀಗ ತಾಗುಂಡು. ಬೊಕ್ಕ ಅಪರೂಪವಾದ ನರಮಾನ್ಯಗ್ಲ ಪರಡುನ ಸಾಧ್ಯತೆ ಉಪ್ಪುಂಡು. ಡಾಕ್ಟರ್ ನಕ್ಲು ಕಣ್ಣಿಡ್ದು ಬೇತೆತ ಆಧಾರಡು ಬದುಕುನ ಜೀವಪ ಪುರಿನ ಗೆಲ್ಮೆಡು ಪಿದೈದೇರು. ಬೊಕ್ಕ ಬಾಲೆ ಇಡೀ ಹುಷಾರಾದಿತ್ತು ಆಸ್ಪತ್ರೆ ಹಿಡಿದು ಬುಡುಗಡೆ ಆತನಂದು ಕೆಎಂಸಿದ ಪ್ರಕಟಣೆಡು ತೆರಿಪಾದಿರು. ಹೊಸ ದೇವಸ್ಥಾನಗಳನ್ನು ಕಟ್ಟುನೆಡ್ದು ಪಿರಾಕದ ಸನ್ನಿಧಿಲಿನ ರಕ್ಷಣೆ ಮಲ್ತದ್ದು ಜೀರ್ಣೋದ್ಧಾರ ಮಲ್ಪನೋ ಶ್ರೇಷ್ಠ ಕಾರ್ಯ ಅಂದು ಅದಮಾರ್ ಮಠದ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದಿರು ಪಂತಿರು. ಒಡಿಪು ಕುಂಜಾರಗಿರಿ ಶ್ರೀದುರ್ಗ ದೇವಸ್ಥಾನದ ಬಾಣತೀರ್ಥ ಉಮಾಮಹೇಶ್ವರ ಸನ್ನಿಧಿ ಜೀರ್ಣೋದ್ಧಾರ ಸೇವಾಪತ್ರ ಬಿಡುಗಡೆ ಮಲ್ತದ್ದು 6 ಆಶೀರ್ವಚನ ಕೊರಿಯರು. ಉಡುಪಿ ಜಿಲ್ಲೆದ ಕುಂಜಾರಗಿರಿ ಶ್ರೀದುರ್ಗ ದೇವಸ್ಥಾನ ಉಡುಪಿನ ಶ್ರೀ ಬಾಣತೀರ್ಥ ಉಮಾಮಹೇಶ್ವರ ಸನ್ನಿಧಿದ ಜೀರ್ಣೋದ್ಧಾರ ಸೇವಾಪತ್ರನು ಅದಮಾರ್ ಮಠದ ಕಿರಿಯ ಸ್ವಾಮೀಜಿ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದಿರು ಬುಡುಗಡೆ ಮಲ್ತದ ಆಶೀರ್ವಚನ ಕೊರಿಯರು. ಹೊಸ ದೇವಸ್ಥಾನಗಳನ್ನು ಕಟ್ಟುನೆಡ್ದು ಪಿರಾಕದ ಸನ್ನಿಧಿಯನ್ನು ರಕ್ಷಣೆ ಮಲ್ತದ್ದು ಜೀರ್ಣೋದ್ಧಾರ ಮಲ್ಪನೋ ಶ್ರೇಷ್ಠ ಕಾರ್ಯ. ಊರದ ಪ್ರತಿಯೊರಿಲ ಈ ಜೀರ್ಣೋದ್ಧಾರದ ಕಾರ್ಯಡು ಪಾಲ್ದೆತ ನೋಡೊಂದು ಸ್ವಾಮೀಜಿ ಲೆಪ್ಪು ಕೊರಿಯರು. ಜೀರ್ಣೋದ್ಧಾರ ಕಾರ್ಯದಲ್ಲೇ ಕೊಡು ಐತಾರೊಡ್ದು ಐತಾರ ಸನ್ನಿಧಿ ಸುತ್ತಮುತ್ತಲು ಸ್ವಚ್ಛತಾ ಅಭಿಯಾನ ನಡಪಾಯರ ಚಾಲನೆ ಕೊರಿಯರು. ಊರದ ಪ್ರತಿಯೊರಿಲ ಈ ಸಮಿತಿರಡು ಇತ್ತೊಂದು ಜೀರ್ಣೋದ್ಧಾರ ಸೇವೆಡು ಪಾಲ್ದೆತ ನೋಡೊಂದು ಭಿನ್ನಾಯ್ತೊಂಡಿರು. ಅದಮಾರ ಮಠದ ಪ್ರಧಾನ ಮ್ಯಾನೇಜರ್ ಗೋವಿಂದರಾಜ್, ಅಧಿಕಾರಿಗಳು ನಾಗರಾಜರಾವ್ ಬೊಕ್ಕ ನಾಗರಾಜ ತಂತ್ರಿ, ಪೂಜೆ ಮಲ್ಪನ ಗೋಪಾಲಕೃಷ್ಣ ಭಟ್ ಕಾರ್ಯಕ್ರಮ ಇತ್ತಿರು. ಅದರ ದೇವರಿಗೆ ಅವರು ನಮ್ಮಲ್ಲ ದೇವರಲ್ಲ ಏನೇ ಕೋಆರ್ಡಿನೇಟರ್ಸ್ ಅಂಚನೆ ಮಸ್ತ್ ಜನ ಕಾರ್ಯಕರ್ತರು ಮಾತೊಂದಿಗೆ ಗೊತ್ತುಗಳು ಮಾತ ಇಲ್ಲದಿರ್ಬೋದು ಇಲ್ಲಡೆ ಹೆಚ್ಚಿನ ಮಕ್ಕಳಿಗೆ ಹೆಚ್ಚಿನ ಒಂದು ಹೇಳಿ ಈಗ ಆಗಬೇಕಲ್ಲ ಒಂದು ಎಲ್ಲಿ ತುಂಬುದು ಭಜನೆ ಅಭ್ಯಾಸ ಇದೆ. ಅಂಚನೆ ಕೆಲವಿಲ್ಲ ಇಪ್ಪುಜಿ ಇಪ್ಪತ್ತನೇ ಮಕ್ಕಳು ಆಸಕ್ತಿಯಿಂದ ನಮ್ಮ ಬಂಧುಗಳು ಅವರಲ್ಲಿ ಮನವಿ ಇದೆ ಅದನ್ನು ಇಲ್ಲಬಹುದು ಆಮೇಲೆ ಗೋಡೆಕಿನ ವಿಷಯ ಎಲ್ಲಿಯ ದೇವರೊಳಗಿನ ಎಲ್ಲಿಯ ಕಲ್ಪನೆ ಕೊರತು ಅದನ್ನು ಎಲ್ಲ ಬುದ್ಧಿ 10 ನಿಮಿಷ ಪ್ರಾರ್ಥನೆ ಪರಿಸರ ನಿರ್ಮಾಣ ದುಃಖ ಕಷ್ಟುಲೇನು ಎದುರ್ಸಾದು ಆತ್ಮ ಧೈರ್ಯದಿಂಜವನ ಕಾಲ ಆಟಿಂದ ಪ್ರೊಫೆಸರ್ ಭಾಸ್ಕರ್ ರೈ ಕುಕ್ಕೊಳ್ಳಿ ಬಂತಿರು. ಯುವವಾಹಿನಿ ಬಜಪೆ ಘಟಕ ಬೊಕ ಬ್ರಹ್ಮಶ್ರೀ ನಾರಾಯಣ ಗುರು ಸಮಾಜ ಸೇವಾ ಸಂಘ ಬಜಪೆ ಕರಂಬಾರ್ ಜೊತೆ ಸೇರಿಗಡೆ ನಡಪಾಯಿನ ಆಟಿದ ನೆಂಪು 2025 ಕಾರ್ಯಕ್ರಮಟು ಆರ ಆಟಿದ ವಿಶೇಷತೆ ಬಗೆಟು ಉಪನ್ಯಾಸ ಕೊರಿಯರು. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿನ ಯುವವಾಹಿನಿ ಬಜಪೆ ಘಟಕ ಬೊಕ ಬ್ರಹ್ಮಶ್ರೀ ನಾರಾಯಣ ಗುರು ಸಮಾಜ ಸೇವಾ ಸಂಘ ಬಜಪೆ ಕರಂಬಾರ್ದ ಜೊತೆ ಸೇರಿಗಡೆ ಬಜಪಿದ ಬ್ರಹ್ಮಶ್ರೀ ನಾರಾಯಣ ಗುರು ಸಮುದಾಯ ಭವನಡು ಆಟಿದ ನಿಂಪು 2025 ಪನ್ಪುಣ ಕಾರ್ಯಕ್ರಮ ನಡೆತದೆ. ಆಟಿ ಕಲೆಂಜನ ಜೋಳಿಗೆಗೂ ಪಡಿಯಾರಿ ಪಾಡ್ದು ಕುಡ್ಲ ಮಹಾನಗರ ಪಾಲಿಕೆದ ಈ ದುಂಬುದ ಸದಸ್ಯರು ಅನಿಲ್ ಕುಮಾರ್ ಕಾರ್ಯಕ್ರಮ ಉದಿಪನ ಮಲ್ತಿರು. ಯುವವಾಹಿನಿ ಬಜಪೆ ಘಟಕದ ಗುರುಕಾರ್ಯರು ರೋಹಿತ್ ಪೂಜಾರಿ ಸಭೆತ ಗುರುಕಾರ್ಮ ವಹಿಸಿದ್ದರು. ಕರ್ನಾಟಕ ಜಾನಪದ ಬೊಕ್ಕ ಯಕ್ಷಗಾನ ಅಕಾಡೆಮಿ ಅಂಚನೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ದುಂಬುದ ಸದಸ್ಯರು ಪ್ರೊಫೆಸರ್ ಭಾಸ್ಕರ್ ರೈ ಕುಕ್ಕೊಳ್ಳಿ ಆಟಿದ ವಿಶೇಷತೆ ಬಗೆಟು ಉಪನ್ಯಾಸ ಕೊರ್ದು ಆಟಿ ಅನಿಷ್ಟಾತ್ ದುಃಖ ಕಷ್ಟೊಲಿನ ಎದುರ್ಸಾದು ಆತ್ಮಧೈರ್ಯದಿಂಜಾವನ ಕಾಲ ಆಟಿಂದು ಪಂಡಿರು. ಬರವು ಕಲ್ಪನ ಬಿರ್ಸೇರು ಜೋಕ್ಲೆಗೆ ಪ್ರತಿಭಾ ಪುರಸ್ಕಾರ ಬೊಕ್ಕ ಬಡವೇರ್ನ ಬಿರ್ಸೇರು ಜೋಕ್ಲೆಗೆ ವಿದ್ಯಾರ್ಥಿ ಪಣವು ಸಹಾಯ ಕೊರ್ದು ಮರ್ಯಾದೆ ಮಲ್ತೇರು. ರಾಷ್ಟ್ರೀಯ ಬೊಕ್ಕ ಅಂತಾರಾಷ್ಟ್ರೀಯ ಮಟ್ಟುಡು ಸಾಧನೆ ಮಲ್ತನ ಪವರ್ ಲಿಫ್ಟಿಂಗ್ ಗುಬ್ಬುದ ಸಾಧಕರು ಅಕ್ಷತಾ ಬೋಳ ಮೇರೆಗೆ ಸಮ್ಮಾನದ ಮರ್ಯಾದೆ ಮಲ್ತೇರು. ಫುಟ್ಬಾಲ್ ಪಂತುಡು ರಾಷ್ಟ್ರೀಯ ಮಟ್ಟುಡು ಸಾಧನೆ ಮಲ್ತಂದುಪ್ಪನ ಸಾನ್ವಿ ಎಸ್ ಪೂಜಾರಿ ಬಜಪೆ ಬೊಕ್ಕ ಯುವವಾಹಿನಿ ಬಜಪೆ ಘಟಕದ ಈ ದುಂಬುದ ಗುರ್ಕಾರ್ದಿ ರೇಣುಕಾ ಶೇಖರ್ ರೆಗ್ ಮರ್ಯಾದೆ ಮಲ್ತೇರು. ಯುವವಾಹಿನಿ ಕೇಂದ್ರ ಸಮಿತಿದ ಪಣವು ಗುರ್ಕಾರ್ಯರು ಸತೀಶ್ ಕಿಲ್ಪಾಡಿ, ಬೆನ್ನಿದಾರ ಮೋಹನ್ ಪೂಜಾರಿ ಕಬೆತ್ತಿಗುತ್ತು, ಬಜಪೆ ಬಿರುವೇರೆ ಸಂಘದ ಗುರ್ಕಾರ್ಯರು ಶಿವರಾಮ ಪೂಜಾರಿ ಮಲ್ಲಬಿನ್ನಿರಾದಿತ್ತೇರು. ಯುವವಾಹಿನಿ ಬಜಪೆ ಘಟಕದ ಸದಸ್ಯರದು ಬೀಡಿದ ಪೊಂಜೋವು ಪನ್ಪಣ ನೀತಿ ಪ್ರಧಾನ ಕಿಂಜ ನಾಟಕ ಬೊಕ್ಕ ಜೋಕ್ಲೆಡ್ದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆತಂಡು. ಆಟಿ ವಿಶೇಷತೆದ ಅಟ್ಟಿಲ್ದ ಒಟ್ಟುಗೂ ಮಧ್ಯಾಹ್ನದ ವನಸು ನಡೆತಂಡು. ಹಿರಿಯರ್ನ ಆಚರಣೆಗೆ ವೈಜ್ಞಾನಿಕ ಹಿನ್ನೆಲೆ ಇತ್ತನೆಂದು ತುಳು ನಾಟಕ ನಿರ್ದೇಶಕರು ವಿಜಯಕುಮಾರ್ ಕೊಡಿಯಲ್ ಬೈಲ್ ಪಂತೇರು. ಕುಡ್ಲದ ಶಾರದಾ ವಿದ್ಯಾಲಯಡು ಆಟಿಡೊಂಜಿ ದಿನ ತೆನಸೋತ್ಸವ ಉದಿಪನ ಮಲ್ತದು ಆರಪಾತೇರಿಯರು. ಕುಡ್ಲದ ಶಾರದಾ ವಿದ್ಯಾಲಯ ಸಮೂಹ ಬರವು ಸಂಸ್ಥೆನ ನೀರಿಟ್ಟು ಆಟಿಡೊಂಜಿ ದಿನ ತೆನಸೋತ್ಸವ ಕಾರ್ಯಕ್ರಮ ಐತರ ಕೊಡಿಯಲ್ ಬೈಲ್ ಶಾರದಾ ವಿದ್ಯಾಲಯದ ಸಭಾಂಗಣಡು ನಡೆತಂಡು. ಆಟಿ ತಿಂಗುಲ್ದ ಸಂಪ್ರದಾಯದ ಅಟ್ಟಿಲ್ ಬೊಕ್ಕ ತೆನಸಲಿನ ಪ್ರದರ್ಶನ ಮಲ್ತಿತ್ತೇರು. ಸಾರ್ವಜನಿಕರು ಸಂಪ್ರದಾಯದ ತೆನಸಲಿನ ತಿಂದಿದ್ದು ಖುಷಿ ಪಟ್ಟೊಂಡಿರು. ತುಳು ನಾಟಕಗಾರರು ಬೊಕ್ಕ ನಿರ್ದೇಶಕರು ವಿಜಯಕುಮಾರ್ ಕೊಡಿಯಲ್ ಬೈಲ್ ಮಲ್ಲಬಿನ್ನೆರಾದ ಕಾರ್ಯಕ್ರಮ ಉದಿಪನ ಮಲ್ತೇರು.
ಕೊಡಿಯಲ್ ಬೈಲ್ ಪಾತಿರ್ದು ಇತ್ತೆ ಕಾಲ ಬದಲಾತಂಡು ಅಣ್ಣ ಮಾತ ಜನ ಹಾಳಾತುಜೀರು ಮಾತೆರ್ಲ ಹಾಳಾತುಂಡ ಆಟಿ ಬುಕ್ಕ ಬೇತೆ ಸಂಪ್ರದಾಯದ ಆಚರಣೆದು ಇತ್ತೆ ತೋಜಿದು ಬೈದು ಅಂದು ಹಿರಿಯರ್ನ ಆಚರಣೆಗೆ ವೈಜ್ಞಾನಿಕ ಹಿನ್ನೆಲೆ ಎತ್ತನೆಂದು ಪಂಡೇರು. ಶಾರದಾ ಸಮೂಹ ಬರವು ಸಂಸ್ಥೆನ ಟ್ರಸ್ಟಿ ಪ್ರದೀಪ್ ಕುಮಾರ್ ಕಲ್ಕೂರ ಪಾತಿರ್ದು ಇಂಚಿನ ಆಚರಣೆ ಹಿಡಿದು ನಂಗೆ ಪಿರ ದುಂಬುದವು ಎಂಪಾಪುಂಡು ಅಂಚದ ಈ ಆಟಿ ಆಚರಣೆಗೆ ಮಹತ್ವ ಉಂಡು ಎಂದು ಪಂಡೇರು. ಶಾರದಾ ಸಮೂಹ ಬರವು ಸಂಸ್ಥೆನ ಗುರುಕಾರ್ಯರು ಡಾಕ್ಟರ್ ಎಂ ಬಿ ಪುರಾಣಿಕ್ ಗುರುಕಾರ್ಮೆ ವಹಿಸಿದ ಪಾತಿರ್ದು ಭಾರತದ ತೆನಸು ಬುಕ್ಕ ವನಸ್ಸು ಉಪಚಾರಗಳಿಗೆ ಶ್ರೇಷ್ಠತೆ ಉಂಡು ಪ್ರಕೃತಿ ಸಮತೋಲನದ ತೆನಸು ಸಂಸ್ಕೃತಿ ನಮ್ಮವಾದುಂಡು ಎಂದು ಪಂಡೇರು. ಶಾರದಾ ಸಮೂಹ ಬರವು ಸಂಸ್ಥೆಯ ನಿರ್ದೇಶಕರು ಸಮೀರ್ ಪುರಾಣಿ, ಪ್ರಿನ್ಸಿಪಾಲ್ ದಯಾನಂದ ಕಟೀಲ್, ಸುಧಾಕರ್ ರಾವ್ ಪೇಜಾವರ ಕಾರ್ಯಕ್ರಮಟ್ಟು ಪಾಲ್ಗೊಂಡಿರು. ಹಲಸಿನ ಹಣ್ಣಿಂದ ಮಾಡಿದಂಥ ತೆಂಗಿನಕಾಯಿ ಅದ್ರ ಜೊತೆಗೆ ಒಳ್ಳೆ ಮೆಣಸು ಎಲ್ಲವನ್ನು ಹಾಕ್ತಾರೆ. ಅದನ್ನು ವಿಶೇಷವಾಗಿ ಇವತ್ತು ಆಟಿಯ ತಾಲಿಯ ಕೌಂಟರ್ನ ಉದ್ಘಾಟನೆಗೋಸ್ಕರ ಇದನ್ನು ನಾವು ಮಾಡಿದ್ದೇವೆ. ನಮ್ ತಗಜಂ ತಕನಂ ತಕದಿಂ ಜಂ ತನ್ನಂ ತಕ್ಕಿಟ್ಟ ತಕ್ಕಿಟ್ಟ ದಿಕ್ಕಿಟ್ಟ ಜನ್ನು ತತ್ತುಂ ತಕ್ಕಿಟ್ಟ ದಿಕ್ಕಿಟ್ಟ ಕಿಟ್ಟ ತಕ್ಕ ತದ್ದನ್ನ ತಜ್ಜನ್ನು ತದ್ದಿಮ್ಮಿ ತಕ್ಕಿಟ್ಟ ತದ್ದನ್ನ ತದ್ದನ್ನ ತಜ್ಜನ್ನು ತದ್ದಿಮ್ಮಿ ತಕ್ಕಿಟ್ಟ ದಿತ್ತ ತದ್ದಿತ್ತ ತಕದಿಕ್ಕು ತದಿಂಗಿನ ತುಂ ತಕದಿಕ್ಕು ತದಿಂಗಿನ ತುಂ ತಕದಿಕ್ಕು ತದಿಂಗಿನ ತುಂ. ಹಸಿವು ಮತ್ತು ಬಡತನ ಇದು ಎರಡು ಇಲ್ಲದಿದ್ದರೆ ಜಗತ್ತಿನಲ್ಲಿ ಯಾವುದೇ ದೊಡ್ಡ ಆವಿಷ್ಕಾರಗಳು ಆಗ್ತಾ ಇರಲಿಲ್ಲ ಅಂತ ಹೇಳಿ. ಹಸಿವು ಮತ್ತು ಬಡತನ ಜಗತ್ತಿನ ಎಲ್ಲ ಆವಿಷ್ಕಾರಗಳ ಮೂಲ ಅಂತ ಹೇಳ್ತಾರೆ. ಇದನ್ನು ಅರಿತುಕೊಂಡು ಹಿರಿಯರು ನಮಗೆ ಕೆಲವೊಂದು ಪದ್ಧತಿಯನ್ನು ಕೆಲವೊಂದು ಆಚರಣೆಯನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅದನ್ನು ಆಚರಿಸಬೇಕಾದದ್ದು ನಮ್ಮ ಕರ್ತವ್ಯ, ಅದು ಮರೆತು ಹೋಗಬಾರ್ದು. ಈ ನಿಟ್ಟಿನಲ್ಲಿ ಶಾರದಾ ವಿದ್ಯಾಸಂಸ್ಥೆಯಲ್ಲಿ ನಮ್ಮ ನೆಲ ಜಲ ಸಂಸ್ಕೃತಿಯನ್ನು ಉಳಿಸುವಂಥ ಕೆಲಸ, ನಮ್ಮ ಆಚರಣೆಯನ್ನು ಸಂಸ್ಕಾರವನ್ನು ಕಲಿಸುವಂಥ ಕೆಲಸ, ಸಂಸ್ಕಾರವನ್ನು ಉಳಿಸುವಂಥದ್ದು ಬೆಳೆಸುವಂಥದ್ದು ನಿತ್ಯ ಆಗ್ತಾಯಿದೆ. ಇಂಥ ವಿದ್ಯಾಸಂಸ್ಥೆಯಲ್ಲೇ ನಮ್ಮ ಮನೆಯಿಂದಲೇ 4 ವಿದ್ಯಾರ್ಥಿಗಳು ಹೊರಗೆ ಬಂದು ಬದುಕು ಕಟ್ಟಿಕೊಂಡಿದ್ದಾರೆ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಾಯಿದೆ. ನನಗೆ ಮಾಸ ಎನ್ನತಕ್ಕಂಥದ್ದು ಭಾಳ ಕಷ್ಟದ ಸಂದರ್ಭ. ಕೃಷಿ ಕೆಲಸವನ್ನೆಲ್ಲ ಮುಗಿಸಿಕೊಂಡು ಆರಾಮದಲ್ಲಿ ಕೂತ್ಕೊಳ್ಳುವಂತಹ ಸಂದರ್ಭದಲ್ಲಿ ಬೇರೆ ಬೇರೆ ಚಟುವಟಿಕೆಗಳಿಗೆ, ಬೇರೆ ಬೇರೆ ತಿಂಡಿ ತಿನಿಸುಗಳಿಗೆ ಒಂದೇ ಒಂದು ಮಾತನ್ನು ಹೇಳ್ತೇನೆ. ನಮ್ಮ ಭಾರತೀಯ ಆಹಾರ ಪದ್ಧತಿಯಲ್ಲಿ ಊಟ ಉಪಚಾರದಲ್ಲಿ ಅತ್ಯಂತ ಶ್ರೇಷ್ಠತೆ ಇದೆ. ಆಯಾಯ ತಿಂಗಳಿಗೆ, ಮಾಸಕ್ಕೆ, ಋತುವಿಗೆ ಬೇಕಾದಂತಹ ಪದಾರ್ಥಗಳು, ತರಕಾರಿಗಳು, ಹಣ್ಣು ಹಂಪುಗಳು ಸಿಗುವಂಥ ಈ ಸಂದರ್ಭದಲ್ಲಿ ಪ್ರಕೃತಿಗೆ ಸಮತೋಲತೆಯನ್ನು ಕೊಡತಕ್ಕಂತಹ ಆಹಾರ ಅಭ್ಯಾಸವನ್ನು ರೂಢಿಸಿಕೊಳ್ಳತಕ್ಕಂಥ ನಮ್ಮ ಈ ಸಂಸ್ಕೃತಿಯನ್ನು ಪರಿಚಯಿಸುವ ಒಂದು ಪ್ರಾಮಾಣಿಕ ಪ್ರಯತ್ನ. ದೇಹದ ಆರೋಗ್ಯದ ವರ್ಧನ ಶಕ್ತಿಯನ್ನು ನಾವು ಹೆಚ್ಚಿಸುವಂಥ ಪ್ರಯತ್ನವನ್ನು ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಶಾರದಾ ಸಮೂಹ ಸಂಸ್ಥೆಗಳಲ್ಲಿ ಒಂದೊಂದು ಕಡೆಗಳಲ್ಲಿ ಅದು ಕ್ರೀಡೋತ್ಸವದಿಂದ ಮೊದಲುಗೊಂಡು ಆಟಿಯ ಇಂಥ ಹುಣ್ಣಿಮೆಯ ತನಕ ಎಲ್ಲ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು ಇವತ್ತಿನ ಆಧುನಿಕ ವಿದ್ಯಾಭ್ಯಾಸದ ವ್ಯವಸ್ಥೆ ಜೊತೆಗೆ ಭಾರತೀಯ ಸನಾತನ ಸಂಸ್ಕೃತಿಯ ವೈಜ್ಞಾನಿಕವಾದ ಬದುಕನ್ನು ಕಟ್ಟಿಕೊಳ್ಳುವಂಥ ಒಂದು ವಿಶಿಷ್ಟವಾದ ಚಿಂತನೆ ಅದು ನಮ್ಮ ಅಧ್ಯಕ್ಷರು ಮತ್ತು ಎಲ್ಲ ಬಂಧುಗಳದ್ದು ಈ ಸಂದರ್ಭದಲ್ಲಿ ಹೇಳಿ ಇಡಗಿನಿಂದ ನಮ್ಮ ಕುಡ್ಲ ತುಳು ವಾರ್ತೆಯಲ್ಲಿ ಮುಗಿಂಡು ಸೊನ್ಮೇಲೆ.